ಶಾಸಕ ಹರೀಶ್ ಪೂಂಜಾ ಹಾಗೂ ಬೆಳ್ತಂಗಡಿ ತಾಲೂಕಿನ ಸರ್ಕಾರಿ ಅನುದಾನಿತ ಪ್ರೌಢಶಾಲೆ ಶಿಕ್ಷಕರು ಮತ್ತು ಸಿಬ್ಬಂದಿಗಳ ಸಹಕಾರದೊಂದಿಗೆ ಕೋವಿಡ್-19 ಹಿನ್ನೆಲೆಯಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಒಳಗಾದ ಅನುದಾನ ರಹಿತ ಶಾಲಾ ಶಿಕ್ಷಕರು, ಸಿಬ್ಬಂದಿ ಮತ್ತು ಪ್ರೌಢಶಾಲಾ ಬಿಸಿಯೂಟ ಸಿಬ್ಬಂದಿಗಳಿಗೆ ಆರ್ಥಿಕ ನೆರವು ಕಾರ್ಯಕ್ರಮ ಹಾಗೂ ಸನ್ಮಾನ ಕಾರ್ಯಕ್ರಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸಭಾಭವನದಲ್ಲಿ ನಡೆಯಿತು. 2019-20 ರಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಲಾಯ್ಲಾ ಸೈಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆಯ ಶ್ರೇಯಾ ಡೊಂಗ್ರೆ, 2020-21 ಸಾಲಿನ ರಾಷ್ಟ್ರ ಪ್ರಶಸ್ತಿ ಪಡೆದ ನಡಾ ಸರ್ಕಾರಿ ಪ್ರೌಢಶಾಲೆಯ ಯಾಕೂಬ್ ಎಸ್ ಹಾಗೂ ಸಾಧಕ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ಇನ್ನು ಈ ವೇಳೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ನೀನು ನಿಜವಾಗ್ಲೂ ಸಂತೋಷ ಪಡಬೇಕಿತ್ತು. ನಿನ್ನಿಂದಾಗಿ ಇಷ್ಟು ದೊಡ್ಡ ಮಹಾಭಾರತ ಸೃಷ್ಟಿಯಾಯಿತು. ನಿನ್ನ ಕೋಪ, ನೀನು ಇನ್ನೊಂದು ನಿನ್ನ ಕೋಪದಿಂದಾಗಿ ಯಾರ ವಿರುದ್ಧ ನೀನು ಗೆಲ್ಲಬೇಕೆನ್ನುವಂತಹ ಮನಸ್ಥಿತಿಯಲ್ಲಿ ಈ ವ್ಯವಸ್ಥೆಗೆ ಕಾರಣನಾದೆಯೋ, ನೀನು ಯಾಕೆ ನೀನು ದುಃಖದಲ್ಲಿದ್ದಿ? ನೀನು ಸಂತೋಷದಲ್ಲಿ ಇರಬೇಕಂತ ನಾನು ಪ್ರಶ್ನೆ ಕೇಳ್ತೀನಿ.